ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಹಾಗೂ 15ನೇ ಹಣಕಾಸು ಯೋಜನೆಯಡಿ ನೂತನವಾಗಿ ನಿರ್ಮಾಣಗೊಂಡಿರುವ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಶುಕ್ರವಾರ ಶಾಸಕ ಅನಿಲ್ ಚಿಕ್ಕಮಾದು ಉದ್ಘಾಟಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರ ಅಧಿಕಾರವನ್ನು ಸರ್ಕಾರ ಮತ್ತಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಮತ್ತು ಗ್ರಾಮದ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಸರ್ಕಾರ ಮಾಡಬೇಕು. ಪಂಚಾಯಿತಿ ಜನಪ್ರತಿನಿಧಿಗಳ ಅಧಿಕಾರವನ್ನು ಮತ್ತಷ್ಟು ಬಲಗೊಳಿಸಬೇಕು. ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಹೆಚ್ಚಿನ ಅಧಿಕಾರ ಸಿಗಲು ಸರ್ಕಾರ ಕಾರ್ಯಕ್ರಮ ರೂಪಿಸಬೇಕು ಎಂದು ಅವರು ಸಲಹೆ ನೀಡಿದರು. ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಲು ಸುಲಭದ ಕೆಲಸವಲ್ಲ. ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಅಧಿಕಾರ ಸಿಗಬೇಕೆಂದು ರಾಜೀವ್ ಗಾಂಧಿ ಹಲವು ಯೋಜನೆಗಳನ್ನು ಜಾರಿಗೆ ತಂದರು. ಆದರೆ ಸರ್ಕಾರ ಅದನ್ನು ಮೊಟಕುಗೊಳಿಸುವುದು ಸರಿಯಲ್ಲ. ಬದಲಿಗೆ ಅದನ್ನು ಬಲಗೊಳಿಸಬೇಕು ಎಂದು ಅವರು ತಿಳಿಸಿದರು. ಗ್ರಾಮಗಳಲ್ಲಿ ಚರಂಡಿ, ಸಿಸಿ ರಸ್ತೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲು ಸಹಕಾರಿಯಾಗಿದೆ. ಕೇವಲ ತಾಲೂಕು ಅಭಿವೃದ್ಧಿ ಶಾಸಕರಿಂದ ಮಾತ್ರ ಸಾಧ್ಯವಿಲ್ಲ. ಇದರಿಂದ ಒತ್ತಡ ಹೆಚ್ಚಾಗಲಿದೆ. ಹೀಗಾಗಿ ಅಧ್ಯಕ್ಷರಿಗೂ ಅಧಿಕಾರ ನೀಡಬೇಕು. ನರೇಗಾದಡಿ ಕೆಲಸಗಳನ್ನು ಮಾಡಲು ಮುಂದಾಗಬೇಕು. ಮನೆಗಳ ಆಯ್ಕೆಯನ್ನು ನಿಜವಾದ ಫಲಾನುಭವಿಗಳಿಗೆ ನೀಡಬೇಕು. ಗ್ರಾಮಗಳು ಪಂಚಾಯಿತಿ ಮಟ್ಟದಲ್ಲಿ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ಇದಕ್ಕೆ ಸದಸ್ಯರ ಹೊಂದಾಣಿಕೆ ಮುಖ್ಯ ಎಂದು ಹೇಳಿದರು. ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಾಚಾರಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಪಂಚಾಯಿತಿ ಸದಸ್ಯರು ಪ್ರೋತ್ಸಾಹ ಸರ್ಕಾರ ನೀಡಿದ್ದಾರೆ. ಇದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಾಚಾರಿ, ಉಪಾಧ್ಯಕ್ಷೆ ಚಿನ್ನಮ್ಮ, ರಾಮನಾಯಕ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಶಿಕೂಸಯ್ಯ, ಸದಸ್ಯರಾದ ಪವಿತ್ರ ಮಹೇಶ್, ಸೌಭಾಗ್ಯ ಶಿವಚನ್ನಪ್ಪ, ರೇಖಾ ಚಿಕ್ಕನಾಯಕ, ಜಯಮ್ಮ, ಶ್ರೀನಿವಾಸ, ನೀಲಮ್ಮ, ಭಾಗ್ಯ ಸಿದ್ದರಾಜು, ಪುಟ್ಟಮ್ಮ ಸಿದ್ದರಾಜು, ಬಿ ಶಿವಣ್ಣ, ದೇವಮ್ಮನಿ, ಶಿವರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ ಚಿಕ್ಕವೀರನಾಯಕ, ಭಾಗ್ಯಲಕ್ಷ್ಮಿ, ಕಾಂಗ್ರೆಸ್ ಮುಖಂಡರಾದ ಶಂಭುಲಿಂಗ ನಾಯಕ, ಗ್ರಾಮೀಣ ಮಹೇಶ್, ವಾಲ್ಮೀಕಿ ಸಿದ್ದರಾಜು, ತಾಲೂಕು ಪಂಚಾಯಿತಿ ಇಒ ಕೆ ಸುಷ್ಮಾ, ಟಿಪಿಒ ಸಿ ಮಹದೇವಸ್ವಾಮಿ, ಪಿಡಿಒ ಎಸ್ಆರ್ ಹನುಮಯ್ಯ, ಚೆನ್ನಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿಕುಮಾರ, ಮುಖಂಡರಾದ ನೀಲಕಂಠ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ಚಂದ್ರ ಹಾದನೂರು. ಬಹಳ ಸುಂದರವಾದಂಥ ಒಂದು ಕಟ್ಟಡದ ಕೂಡ ನಮ್ಮ ಮುಳ್ಳೂರು ಗ್ರಾಮದಲ್ಲಿ ನಿರ್ಮಾಣ ಆಗ್ತದೆ. ಯಾಕಂದರೆ ಮುಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಜನಸಂಖ್ಯೆನೂ ಕೂಡ ಭಾಳ ಅತಿ ಹೆಚ್ಚಾಗಿ ನಮ್ಮ ಸರಗೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಅಂತ ಅಂದರೆ ಅದು ನಮ್ಮ ಮುಳ್ಳೂರು ಗ್ರಾಮ ಪಂಚಾಯಿತಿ. ಇಲ್ಲಿಗೆ ತುಂಬ ಅವಶ್ಯಕತೆ ಕೂಡ ತಂದೆಯವರು ಮತ್ತು ಧ್ರುವಾಣ್ ಸಾಹೇಬ್ರ ಸಂದರ್ಭದಲ್ಲಿ ಇದು ಗುದ್ಲಿ ಪೂಜೆಯನ್ನು ಮಾಡಿದಂಥದ್ದು, ಅದನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ನಮ್ಮ ಕೈಯಲ್ಲಿ ಒಂದು ಉದ್ಘಾಟನೆ ಆಗಬೇಕು ಅಂತಂದರೆ ಅದೆಲ್ಲ ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ಖಂಡಿತವಾಗ್ಲೂ ಈ ಒಂದು ಗ್ರಾಮ ಪಂಚಾಯಿತಿಗೆ ಎಲ್ಲ ಅಧಿಕಾರ ಸಿಗಬೇಕು ಅಂತಲೂ ಕೂಡ ಕೊಟ್ಟಂಥದ್ದು ನಾವು ಹಿಂದೆ ರಾಜೀವ್ ಗಾಂಧಿಯವರು ಈ ಒಂದು ಗ್ರಾಮ ಸಭೆಯನ್ನು ಮಾಡಿ ಗ್ರಾಮ ಪಂಚಾಯಿತಿಗೆ ಒಂದು ಅಧಿಕಾರ ಸಿಗಬೇಕು ಅಂತಲೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆ ಆಗಬೇಕು ಅಂತ ಹೊಸ ಕಾನೂನನ್ನು ತಂದಂಥದ್ದು. ಇತ್ತೀಚೆಗೆ ಎಲ್ಲೋ ಒಂದು 2-3 ಪೇಪರಲ್ಲಿ ನಾವು ನೋಡ್ತಿದ್ದೋ ಸರ್ಕಾರ ಅದನ್ನು ಮೊಟಕುಗೊಳಿಸಬೇಕು ಅಂತಲೂ ಕೂಡ ಭಾಳ ಪ್ರಯತ್ನವನ್ನು ಪಡ್ತಿದೆ. ಖಂಡಿತವಾಗ್ಲೂ ನಾನು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಿಗೆ ಹೆಚ್ಚಿನ ರೀತಿ ಅವ್ರಿಗೆ ಸ್ಥಾನಮಾನಗಳು ಸಿಗಬೇಕು, ಹೆಚ್ಚಿನ ರೀತಿ ಅವ್ರಿಗೆ ಗೌರವ ಸಿಗಬೇಕು ಅಂತಂದರೆ ಏನು ಈ ರೀತಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ರೀತಿ ಇನ್ನೂ ಸರ್ಕಾರದವರು ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅಂತಲೂ ಕೂಡ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಯಾಕೆ ಗ್ರಾಮ ಪಂಚಾಯಿತಿಯನ್ನ ಸದಸ್ಯರನ್ನು ಮಾಡ್ತಾರೆ? ಪ್ರತಿಯೊಂದು ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಎಲ್ಲವನ್ನು ಕೂಡ ಒಬ್ಬರೇ ನಿಭಾಯಿಸೋಕ್ಕಾಗಲ್ಲ. ಒಂದು ಗ್ರಾಮ ಪಂಚಾಯತಿ ಪ್ರತಿಯೊಂದನ್ನು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಲಭ್ಯತೆ ಮೇಲೆ ನೀವೆಲ್ಲರೂ ಕೂಡ ತಾಲೂಕಿಗೆ ಬರಬೇಕು, ಇಲ್ಲಿಂದ 40 ಕಿಲೋಮೀಟರ್ 50 ಕಿಲೋಮೀಟರ್ ದೂರಕ್ಕೆ ಬರಬೇಕು, ಮತ್ತೆ ಬೆಳಗ್ಗೆ ಸಂಜೆ ತನಕ ಕಾಯಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲವನ್ನು ಕೂಡ ಇಲ್ಲೇ ಲಭ್ಯತೆ ಆಧಾರದ ಮೇಲೆ ಗ್ರಾಮ ಪಂಚಾಯತಿ ಕಾರ್ಯಾಲಯನೇ ಮಾಡಬೇಕು ಅನ್ನೋದು ಕೂಡ ಸರ್ಕಾರದಿಂದ ಒಂದು ಆದೇಶ ಇರ್ತಿರೋದ್ರಿಂದ ಇವತ್ತು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಎಲ್ಲವನ್ನು ಕೂಡ ಒದಗಿಸುವಂಥ ಕೆಲಸವನ್ನು ಮಾಡಿದ್ವಿ. ಖಂಡಿತವಾಗ್ಲೂ ಈ ಒಂದು ಹೊಸ ಸುಂದರವಾದ ಕಟ್ಟಡವನ್ನು ತಾವೆಲ್ಲರೂ ಸೇರಿ ನಿರ್ಮಾಣವನ್ನು ಮಾಡಿದಿರಿ. ನಾವು ಕೂಡ ಈ ಮುಳ್ಳೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ, ಇನ್ನೂ ಕೂಡ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿದೆ. ಈ ಕಟ್ಟಡವನ್ನು ನಿರ್ಮಾಣ ಮಾಡಲೇಬೇಕು. ಇದು ಇಂದು ಬಿದ್ದೋಗಿದೆ, ಸೋರ್ತಾ ಇದೆ. ಈ ಕಟ್ಟಡವನ್ನು ನಾವು ಮಾಡಬೇಕು ಅಂತೇಳಿ 4 ಜನನು ಒಂದು ಕಡೆ ಕೂತು ಮಾತಾಡೋದು. ನಾವು ಹಿಂಗೆ ಬಿಟ್ಟೋದ್ರೆ
ಇವ್ರ ಕೈಲಿ ಏನೋ ಮಾಡೋಕ್ಕಾಗಲಿಲ್ಲ ಅನ್ನೋ ಎಲ್ಲ ಆರೋಪಗಳು ನಮ್ಮಲ್ಲಿ ಬರ್ತದ. ನಾವು ಬಿಟ್ಟು ಹೋಗ್ಬೇಕಾದ್ರೆ ಇಂಥ ತಿರುಗಿ ನೋಡಿ ಹೋಗ್ಬೇಕಾಗ್ತದ. ಆದ್ರಿಂದ ದಯಮಾಡಿ ಇದೊಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಯಾರ್ಯಾರು ಮುಂದೆ ಬರ್ತಾರೋ, ಯಾರ್ಯಾರು ಬರ್ತಾರೋ ಬರಲ್ವೋ ಅನ್ನೋದನ್ನ ಎಲ್ಲರಲ್ಲೂ ಪರೀಕ್ಷೆ ಮಾಡಿ. ಇದು ಎನ್ನ ರೀತಿ ಕೆಲಸ ಆಗಿರೋದ್ರಿಂದ ಇದು ದುಡ್ಡು ವಿಳಂಬವಾಗ್ತದ ಬಿಲ್ಲು ಅಂತೇಳಿ ಕೆಲವು ಸದಸ್ಯರು ನಮ್ಮಲ್ಲಿ ಹಿಂದಗಿದ್ರು. ಆದ್ದರಿಂದ ನಾವು ಯಾವುದೇ ಕಷ್ಟ ಆಗಲಿ ಇದನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದಾಗ ನಮ್ಮಲ್ಲಿ ಉಳಿದ 12 ಜನ ಸದಸ್ಯರು ನಮ್ಮ ಜೊತೆ ಕೈ ಜೋಡಿಸಿದ್ರು. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಕೆಲಸ ಮಾಡಲಿ, ಅಡಚಣೆ ಮಾಡದೆ ಮಾಡ್ತಾ ಇರೋದು ಸರಿ, ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಒಂದು ಛಲ ಆಯಿತು. ಈ ಛಲ ನಮಗೆ 4 ಜನರಿಗೂ ಉಲ್ಲಾಸ ಆಯಿತು. ಏನೇಳಿ, ಕಟ್ಟಡ ಮಾಡಿದಂಥ ವ್ಯಕ್ತಿ 4 ಜನ ಅಲ್ಲ, 15 ಜನ. ನಮ್ಮ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು 4 ಜನ ಕಟ್ಟಡ ಕಟ್ತವ್ರು ಅಂತ ನಾನು ಹೇಳ್ಕೊಳ್ಳಲ್ಲ. ನಾವು 15 ಜನ ನಾವು ಕಟ್ಟಡ ಕಟ್ಟಿದ್ದೀವಿ. ಈ ಕಟ್ಟಡಕ್ಕೆ ಸಾಥ್ ಕೊಟ್ಟಂತ ತಮ್ಮ ಎಲ್ಲರ ಊರಿನ ಪ್ರಮುಖರು. ಹಾಗೆ ಅಳಲು ಯಾಕಾಯಿತು ಅಂತಂದ್ರೆ, ನನಗೆ ನಿನ್ನೆ ಕಟ್ಟಡನ ಕಟ್ಟೋದಕ್ಕೆ ಒಂದು ಡ್ರೈನೇಜ್ ಮಾಡಿದ್ರೆ 4 ಜನ ದುಡ್ಡು ಹಂಚ್ಕೊಳ್ಳೋ ಟೈಮಲ್ಲಿ ಕಚ್ಚಾಡ್ತಾರೆ, ಜಗಳ ಆಡ್ಕೊತಾರೆ. ಆದರೆ 4 ಜನನು ಒಗ್ಗೂಡಿಸಿ ಈ ಕಟ್ಟಡವನ್ನು ಕಟ್ಟಿ ಉದ್ಘಾಟನೆಗೆ ತಂದಲ್ಲ ಅಂತ ಒಂದು ಖುಷಿಯಿಂದ ಅಳಲು ನನಗೆ ತುಂಬ ಆಯಿತು.